ಇವತ್ತು ಭಾರತದ ಸರ್ಕಾರ ಕಟ್ಟ ಕಡೆಯ ಬಡವನಿಗೆ ಔಷಧಿಯ ಅವಕಾಶಗಳು ಸಿಗಬೇಕು, ಅವನ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಕಟ್ಟ ಕಡೆಯ ಎಲ್ಲ ಭಾರತದ ಬಂಧುಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಜನೌಷಧಿ ಕೇಂದ್ರದ ಮುಖಾಂತರ ಭಾಳ ಯಶಸ್ವಿಯಾಗಿ ಅವರ ಆರೋಗ್ಯದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿ ಇಡೀ ದೇಶದಲ್ಲಿ ಜನೌಷಧಿ ಕೇಂದ್ರವನ್ನು ತೆರೆದಿತ್ತು. ಇವತ್ತು ಜನೌಷಧಿ ಕೇಂದ್ರ ತೆರೆದ ನಂತರ ಬಹಳಷ್ಟು ಜನರು ಆ ಕಡಿಮೆ ದರದಲ್ಲಿ ಆ ಜನೌಷಧಿ ಕೇಂದ್ರದ ಮದ್ದನ್ನು ಪಡ್ಕೊಂಡು ತಮ್ಮ ಆರೋಗ್ಯವನ್ನು ರಕ್ಷಿಸ್ಕೊಳ್ತಾ ಇದ್ರು. ರಾಜ್ಯ ಸರ್ಕಾರ ಈ ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಡವರಿಗೆ, ಪಾಪದವರಿಗೆ ಕಡಿಮೆ ದರದಲ್ಲಿ ಔಷಧಿಗಳನ್ನು ಕೊಡಬಾರ್ದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ಪ್ರಕ್ರಿಯೆಗೆ ಪ್ರಾರಂಭ ಮಾಡಿತು. ಹಾಗಾಗಿ ಮುಚ್ಚುವಂಥ ಪ್ರಕ್ರಿಯೆ ಕೊನೆಯದಾಗಿ ಬಡವರ ಪರವಾಗಿ ಕೋರ್ಟಿಗೆ ಹೋಗಿ ಕೋರ್ಟಿನಿಂದ ಹೈಕೋರ್ಟು ಇವತ್ತು ರಾಜ್ಯ ಸರ್ಕಾರಕ್ಕೆ ಜನೌಷಧಿ ಕೇಂದ್ರ ಬಡವರಿಗಾಗಿ ಮಾಡಿದಂಥ ಆ ಒಂದು ಆರೋಗ್ಯದ ವ್ಯವಸ್ಥೆ ಅದನ್ನು ನೀವು ಬಂದ್ ಮಾಡುವಾಗಿಲ್ಲ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹೈಕೋರ್ಟು ತಡೆಯನ್ನು ಕೊಟ್ಟು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು, ಕಾಂಗ್ರೆಸ್ನ ನಾಯಕರುಗಳು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಬಡವರ ಪರ ಬಡವರ ಪರ ಬಡವರ ಪರ ಬಡವರ ಪರ ಕೆಲಸ ಮಾಡುವುದಂತೇಳಿ ಆದರೆ ಯಾರು ಬೇಕಾದರೆ ಮಾಡಲಿ. ನಿಮಗೆ ನರೇಂದ್ರ ಮೋದಿಜಿಯವರು ಬಡವರ ಪರ ಕೆಲಸ ಮಾಡಿದರೆ ನಿಮಗೇನು ಹೊಟ್ಟೆ ಕಿಚ್ಚಾಗಲಿಕ್ಕೆ? ಹಾಗಾಗಿ ನೀವು ಯಾಕೆ ಅದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ತೀರಿ ಅಂತೇಳುವಂಥ ಪ್ರಶ್ನೆ ಉದ್ಭವ ಆದಾಗ ಬಡವರಿಗೆ ತೊಂದರೆ ಆಗಬಾರ್ದು ಅಂತೇಳೋ ಕಾರಣ ಇವತ್ತು ಹೈಕೋರ್ಟು ತಡೆ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಇಂಥ ರೀತಿಯ ಬಡವರಿಗೆ ಉಪಯುಕ್ತವಾಗುವಂಥ ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ಆ ಸಾಹಸವನ್ನು ಮಾಡೋದು ಬೇಡ. ಇದರಿಂದ ಬಡವರಿಗೆ ಇನ್ನಷ್ಟು ಕಷ್ಟ ಆಗುವಂಥದ್ದು. ಇದಕ್ಕೆ ನಾನು ಹೈಕೋರ್ಟ್ ಕೊಟ್ಟಂಥ ತಡೆಯಾಜ್ಞೆ ಮತ್ತು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹಾಕಿದಂಥ ಛೀಮಾರಿಯ ಬಗ್ಗೆ ನಾನು ಹೈಕೋರ್ಟಿನ ಈ ನಿರ್ಣಯವನ್ನು ಸ್ವಾಗತಿಸ್ತೇನೆ. ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಬಡವರ ಪರ ಕೆಲಸ ಮಾಡುವಂಥದ್ದು, ನರೇಂದ್ರ ಮೋದಿಜಿಯವರು ಮಾಡಿದಂಥ ಈ ಜನೌಷಧಿ ಕೇಂದ್ರದ ಪರವಾಗಿ ಕೆಲಸ ಮಾಡಲಿ ಅಂತ ಹೇಳೋದು ಆಶಯವನ್ನು ಹೇಳ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಜನಪರವಾಗಿರ್ತಕ್ಕಂಥ ಯೋಚನೆ ಮತ್ತು ಯೋಜನೆಗಳನ್ನು ಮಾಡುವುದರ ಹೊರತಾಗಿ ಜನವಿರೋಧಿ ನೀತಿಯನ್ನು ಈ ರಾಜ್ಯದಲ್ಲಿ ಅನುಷ್ಠಾನ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥದ್ದು. ಬಡವರಿಗೆ ಆರೋಗ್ಯದ ರಕ್ಷಣೆಯಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಜನೌಷಧ ಯೋಜನೆಯನ್ನು ಏನು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭಿಸಿದ್ರು, ಅದನ್ನು ನಿಲ್ಲಿಸ್ತಕ್ಕಂಥ, ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿತು. ಪ್ರಾಯಶಃ ಇವತ್ತು ಹೈಕೋರ್ಟು ಅವರಿಗೆ ಛೀಮಾರಿಯನ್ನು ಹಾಕಿ ಬಡವರಿಗೆ ಕೈಗೆಟಕುವ ದರದಲ್ಲಿ ಸಿಗ್ತಕ್ಕಂಥ ಜನೌಷಧಿಯನ್ನು ಏನು ನೀವು ಬಂದ್ ಮಾಡಿದಿರಿ, ತಾಲೂಕು ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಜನೌಷಧಿಯನ್ನು ಕೂಡಲೇ ಅದನ್ನು ಪ್ರಾರಂಭ ಮಾಡಬೇಕೆನ್ನುವಂಥ ಆದೇಶವನ್ನು ಕೊಡುವ ಮೂಲಕ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮುಖಭಂಗವನ್ನು ಎದುರಿಸ್ತಕ್ಕಂಥ ಪ್ರಸಂಗ ಇವತ್ತು ರಾಜ್ಯದಲ್ಲಿ ನಡೆಯತಕ್ಕಂಥದ್ದು. ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವ ಮತ್ತು ದಿನೇಶ್ ಗುಂಡೂರಾವ್ ಅವರ ಕೆಲಸ ಒಂದು ಹೇಯ ಕೃತ್ಯವನ್ನು ಮಾಡುವಂಥ ಪ್ರಯತ್ನವನ್ನು ಕರ್ನಾಟಕದಲ್ಲಿ ನಡೆಸಿದ್ದಾರೆ. ಎಲ್ಲಿ ಯಾವ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳು ಉಂಟ ಅದನ್ನು ಮುಚ್ಚಬೇಕೆಂಬುವಂಥ ಹುನ್ನಾರವನ್ನು ಇವರು ಹಾಕಿರ್ತಾರೆ. ಮುಖ್ಯವಾಗಿ ಇದರಲ್ಲಿ ಬಡವರಿಗೆ ಬಹಳ ಸಹಾಯ ಆಗುವಂಥ ಜನೌಷಧಿ ಕೇಂದ್ರ ಖಾಲಿ ಪ್ರಧಾನಮಂತ್ರಿಗಳ ಸ್ಕೀಮ್, ಇದು ಜನೌಷಧಿ ಕೇಂದ್ರ ಸರ್ಕಾರದ ಸ್ಕೀಮ್, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕೇಂದ್ರದಲ್ಲಿ ಸರ್ಕಾರದ ಸ್ಕೀಮ್ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇದನ್ನ ಎಲ್ಲ ಆಸ್ಪತ್ರೆಗಳಲ್ಲಿ, ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮುಚ್ಚಬೇಕೆಂಬಂತ ಒಂದು ಸುತ್ತೋಲೆಯನ್ನ ಕಳಿಸಿರ್ತಾರೆ. ಜನರ ಕಡೆಯಿಂದ ದೊಡ್ಡದಾದ ರೀತಿಯಲ್ಲಿ ಪ್ರತಿಭಟನೆ ಧ್ವನಿ ಸಹ ಕೇಳಿ ಬಂದದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಈಗ ಒಂದೇ ಹೆಜ್ಜೆ ಮುಂದೆ ಹೋಗಿ ಹೈಕೋರ್ಟ್ ಸಹ ರಾಜ್ಯ ಸರ್ಕಾರಕ್ಕೆ ಛೀಮಾರಿಯನ್ನೇ ಹಾಕ್ತಾ ಈ ಒಂದು ಜನವಿರೋಧಿ ಮನಸ್ಥಿತಿಯಿಂದ ನೀವು ಹೊರಗೆ ಬರಬೇಕೆನ್ನುವಂತ ಮಾತನ್ನು ಹೇಳ್ತಾ ಅದಕ್ಕೆ ಇವರ ಆರ್ಡರಿಗೆ ತಡೆಯನ್ನ ಒಡ್ಡಿರ್ತಾರೆ. ನಾವು ಇದನ್ನ ಸ್ವಾಗತಿಸ್ತೇವೆ. ಜನೌಷಧಿ ಕೇಂದ್ರವನ್ನ ಯಾವ ರೀತಿಯಲ್ಲಿ ಹಿಂದೆ ಇತ್ತೋ ಅದೇ ರೀತಿಯಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂತ ಒಂದು ಜನರ ಮನಸ್ಸಿನ ವಿಷಯವನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ಕೋರಿಕೆ ಅಂತ ಹೇಳ್ತಾ ಇದೆ.